ಯೋಗ ಗುರು ಬಾಬಾ ರಾಮದೇವ್ ಅವರ ಬ್ರ್ಯಾಂಡ್ ಉತ್ಪನ್ನವಾದ ಪತಂಜಲಿ ಸಾವಯವ ಉತ್ಪನ್ನಗಳ ಮಳಿಗೆ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿದೆ. ಮಂಗಳೂರಿನ ಕೆಎಸ್ ರಾವ್ ರೋಡ್ನ ಗಣೇಶ್ ಮಹಲ್ನಲ್ಲಿ ನೂತನ ಮಳಿಗೆ ಉದ್ಘಾಟನೆಗೊಂಡಿತು. ಮಂಗಳೂರಿನ ಕೆಎಸ್ ರಾವ್ ರೋಡ್ನ ಗಣೇಶ್ ಮಹಲ್ನ ಗ್ರೌಂಡ್ ಫ್ಲೋರ್ನಲ್ಲಿ ಪತಂಜಲಿ ಸಾವಯವ ಉತ್ಪನ್ನಗಳ ಮಳಿಗೆ ಶುಭಾರಂಭಗೊಂಡಿದೆ. ಇಂದು ಮುಂಜಾನೆ ಅರ್ಚಕರಿಂದ ಪೂಜೆ ನೆರವೇರಿತು. ಇನ್ನು ವಿ4 ನ್ಯೂಸ್ನ ಸಿಪಿಎಲ್ ಖ್ಯಾತಿಯ ಸಚಿನ್ ಪೂಜಾರಿ ಉಪ್ಪಳ ಮಾಲಕತ್ವದ ನೂತನ ಮಳಿಗೆಗೆ ಹಲವು ಮಂದಿ ಚಲನಚಿತ್ರ ಹಾಗೂ ರಂಗಭೂಮಿ ಕಲಾವಿದರು ಭೇಟಿ ನೀಡಿ ಶುಭ ಹಾರೈಸಿದ್ದಾರೆ. ಈ ವೇಳೆ ರಂಗಭೂಮಿ ಹಾಗೂ ಚಲನಚಿತ್ರ ನಿರ್ದೇಶಕರಾದ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲವರು ಮಾತನಾಡಿ, ರಂಗಭೂಮಿ ಕಲಾವಿದರು ಸ್ವ ಉದ್ಯೋಗದತ್ತ ದಾಪುಗಾಲು ಹಾಕುತ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು. ಬದಲಾತಿನ ಯಾಂತ್ರಿಕ ಯುಗಟ್ಟು ಕಲಬೆರಕೆದ ನಡುಟೊಂಜಿ ವಯಸ್ಸಿಸ್ ಬೈದನು ಪತಂಜಲಿ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಒಂದು ರೆಡ್ಡೆಲ್ಲ ಇನ್ನು ಆತ್ಮೀಯರ ಇನ್ನು ಸಚಿನ್ ಉಪ್ಪಳ ನೀರು ಆರಂಭ ಮಾಡ್ತೀವಿ. ರಂಗ ನಟೆ ಹೆಡ್ ಕಾಮಿಡಿ ಆ್ಯಕ್ಟರ್ ಪರಿಚಯದಾರ ಬಟ್ ರಂಗಭೂಮಿದ ಕಲಾವಿದರು ಈತೆ ಇನಿ ಒಂಜಿ ಸಂಕಷ್ಟದ ಸ್ಥಿತಿ ಪೂರೆಲ್ಲ ಸ್ವೋದ್ಯೋಗ ಮಲ್ಪನಂಚಿ ಜಾದೇರು ಒಂದು ಎಡ್ಡೆ ಒಂಜಿ ಬೆಳವಣಿಗೆ ದಾದಂದ ಮಂಡ ರಂಗಭೂಮಿ ಇಡು ಅಭಿನಯ ಮಲ್ಪನೆತ್ತ ಒಟ್ಟಿಗೆ ದಾದಾಂಡ ಒಂಜಿ ಉದ್ಯೋಗ ಮಲ್ಪನಂಚಿ ಒಂಜಿ ಕಾಯಕ ಪುರ ಜೈದೇರು. ಇದೇ ವೇಳೆ ರಂಗಭೂಮಿ ಕಲಾವಿದರಾದ ರಂಜನ್ ಪೂಳೂರು, ಪ್ರಶಾಂತ್, ರಾಜೇಶ್ ಕಣ್ಣೂರು, ಚಿದಾನಂದ್ ಆದ್ಯಪಾಡಿ, ಶಾಂತ ಪೂಜಾರಿ, ಚಂದ್ರಕಲಾ ಸೇರಿದಂತೆ ಹಲವು ಮಂದಿ ಕಲಾವಿದರು ಭಾಗಿಯಾಗಿದ್ರು. ನೂತನ ಮಳಿಗೆಯಲ್ಲಿ ಪತಂಜಲಿ ತಿಂಡಿ ತಿನಿಸುಗಳು, ಶ್ಯಾಂಪ್, ಸೋಪ್, ಎಣ್ಣೆ, ಪೇಸ್ಟ್, ಹಣ್ಣಿನ ಸಿರಪ್ಗಳು, ಹಪ್ಪಳ, ದವಸ ಧಾನ್ಯಗಳು, ಉಪ್ಪಿನಕಾಯಿ, ಗೋಧಿ ಹಿಟ್ಟು, ಅಕ್ಕಿ, ಸೌಂದರ್ಯವರ್ಧಕ, ಫೇಸ್ ವಾಶ್, ಔಷಧೀಯ ವಸ್ತುಗಳು ಸೇರಿದಂತೆ ಇನ್ನಿತರ ಪತಂಜಲಿ ವಸ್ತುಗಳನ್ನು ಮಾರಾಟ ಮಾಡಲಾಗ್ತಿದೆ. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.